ಸೊ -21 ಇವಾಗ ನಾವು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇರೋದು ನಿಮಗೆ ಎಷ್ಟು ಇಫೆಕ್ಟ್ ಆಗ್ತಾ ಇದೆ ಅಂತ. ನನಗೆ ಕರೆಕ್ಟಾಗಿ ನಂದು ಇಲ್ಲಿ ಇವಾಗ ಬಾಯಿ ಮೂವ್ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ಅಷ್ಟು ಫ್ರೀಸ್ ಆಗಿದೆ. ಮಲಗಬೇಕಾದ್ರೆ ಕಂಪ್ಲೀಟ್ ಕ್ಲಿಯರ್ ಇತ್ತು, ಒಂದೇ ಒಂಚೂರು ಸ್ನೋ ಇರಲಿಲ್ಲ ರೋಡಲ್ಲಿ. ನೈಟಿಂದ ಬೆಳಗ್ಗೆ 7 ಹೊತ್ತಿಗೆ ಇಷ್ಟು ಸ್ನೋ. ಅವನಿಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಆ ಮಕ್ಕಳಿಗೆ ಹೇಳ್ಬೋದು, ನಾನು ಚಿಕ್ಕವನಿರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಿದ್ದೆ ಗೊತ್ತಾ. ನಮಗೆ ನಾವೇ ಆ್ಯಕ್ಚುಲಿ ದೊಡ್ಡವರು ಅಯ್ಯೋ ಚಳಿ ಅಂತಿರ್ತೀವಿ, ಬಟ್ ಅವನು ಆರಾಮಾಗಿ ಸ್ಕೂಲಿಗೆ ಹೋಗ್ತಾನೆ. +21 ನಮ್ಗೆ ಆಲ್ಮೋಸ್ಟ್ ಚಳಿ ಆಗುತ್ತೆ. ಇನ್ನು ಇಮ್ಯಾಜಿನ್ -21 ಯಾವ ಥರ ಆಗ್ತಾ ಇರ್ಬೋದು ಅಂತ. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ. ನಾವು ಚೆನ್ನಾಗಿದ್ದೀವಿ, ಬಟ್ ಫ್ರೀಸ್ ಆಗ್ತಾ ಇದ್ದೀವಿ ಚಳಿಯಲ್ಲಿ. ಇವತ್ತು ಸಂಕ್ರಾಂತಿ ದಿನ, ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ. ಸಂಕ್ರಾಂತಿ ಅಂತ ಅಲ್ಲ, ಬಟ್ ಫುಲ್ ಇಲ್ಲಿ ನೆನ್ನೆ ನೈಟಿಂದ ಸ್ನೋ ಬಿದ್ದು ಏನೋ ಒಂದು ಸಿವಿಯರ್ ಸ್ಟಾರ್ಮ್ ಆಗಿದೆ, ಸ್ನೋ ಸ್ಟಾರ್ಮ್. ಹಾಗಾಗಿ ಎಲ್ಲ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ, ಸಿವಿಯರ್ ವೆದರ್ ಅಂತ. ಆ್ಯಂಡ್ ನಾನು ನಿಮ್ಮ ಹತ್ರ ಎಲ್ಲ ಕೇಳಿದ್ದೆ ಸ್ನೋ ವ್ಲಾಗ್ ಮಾಡಬೇಕಾ ಅಂತ. ನಾನು ಯಾವಾಗಲೂ ಮಾಡ್ತೀನಿ ಯೂಶ್ವಲಿ. ಸೊ ಎಲ್ಲರೂ ಮಾಡಿ ಸ್ಕೂಲ್ಗೆಲ್ಲ ಹೇಗೆ ಹೋಗ್ತಾರೆ ಮಕ್ಕಳು ಅಂತೆಲ್ಲ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾ ಇದ್ದೀವಿ. ನಿನ್ನೆ ನೈಟು ಮಲಗಿದಾಗ ಫುಲ್ ಕ್ಲಿಯರ್ ಇತ್ತು, ಸ್ವಲ್ಪನೂ ಸ್ನೋ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಚಳಿ ಇರುತ್ತೆ ಬಟ್ ಸ್ಟಿಲ್ ಸ್ನೋ ಇರಲಿಲ್ಲ ನೆಲದ ಮೇಲೆ. ಬೆಳಗ್ಗೆ 7 ಹೊತ್ತಿಗೆ ಇಷ್ಟು ಸ್ನೋ ಆಗಿದೆ. ಇದು ನಮ್ಮ ಮನೆ ಮುಂದೆ. ಇಲ್ಲಿ ಇವಾಗ ಸ್ಟೆಪ್ ಯಾವುದು, ನೆಲ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ, ಅಷ್ಟು ಸ್ನೋ ಬಿದ್ದಿದೆ ಅಲ್ಲ ರೇಂಜ್? ಯಾ. ಸೊ ಇವತ್ತು ಸಂಕ್ರಾಂತಿ, ಆ್ಯಂಡ್ ಸಂಕ್ರಾಂತಿ ದಿನಾನೇ ಹೆವಿ ಸ್ನೋ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಆ್ಯಂಡ್ ರೇಯಾನ್ಶು ಎಲ್ಲರೂ ಕೇಳ್ತಾ ಇದ್ರು ರೇಯಾನ್ಶ್ ಯಾವ ಥರ ಹೋಗ್ತಾನೆ ಸ್ಕೂಲಿಗೆ ಅಂತ. ಸೊ ರೇಯಾನ್ಶ್ ಹೋಗೋದು ಇದೇ ಥರ ಸ್ಕೂಲಿಗೆ. ಇವತ್ತು ರಜಾ ಅವನಿಗೆ. ಇವತ್ತು ಇಲ್ಲಿ ಹೆವಿ ಸ್ನೋ ಆಗಿದೆ ಅಂತ ಹೇಳಿ ಎಲ್ಲ ಸ್ಕೂಲ್ ಬೋರ್ಡ್ ಅವರು ಇವತ್ತು ರಜಾ ಕೊಟ್ಟಿದ್ದಾರೆ. ಬಿಕಾಸ್ ಆಬ್ವಿಯಸ್ಲಿ ಇಷ್ಟು ಚಳಿ ಇದ್ದಾಗ ಒಂದು ಟ್ರಾನ್ಸ್ಪೋರ್ಟೇಷನ್ ಕಷ್ಟ, ಬಸ್ ಹೋಗೋಕ್ಕಾಗಲ್ಲ ಚಳಿಯಲ್ಲಿ. ಸ್ಕೂಲ್ ಬಸ್ ಮತ್ತು ನಮಗೆ ನಾವು ಪರ್ಸ್ನಲ್ ವೆಹಿಕಲಲ್ಲಿ ಹೋಗೋದಾದ್ರೂ ಆಗೋದಿಲ್ಲ, ಯಾಕಂದರೆ ಅಷ್ಟು ಸ್ನೋ ಆಗಿದೆ. ಆ್ಯಂಡ್ ಅದನ್ನು ಅಷ್ಟು ಬೇಗ ಕ್ಲಿಯರ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಈ ವೆಹಿಕಲ್ಸ್ ಸ್ಲಿಪ್ ಆಗೋದು, ಇದು ಸ್ಕಿಡ್ ಆಗೋದು, ಈ ಥರದ್ದೆಲ್ಲ ತುಂಬ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಸ್ಕೂಲ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಇವತ್ತು ಕರೆಕ್ಟ್ ಆಯ್ತು ನಮಗೆ. ಇವಾಗ ಇಂಡಿಯಾಲು ಹೆಂಗೆ ಸಂಕ್ರಾಂತಿಗೆ ರಜೆ ಇರುತ್ತೆ ಅಲ್ಲ ರೇಂಜ್? ಅದೇ ತರ ಇವಾಗ ಇಲ್ಲಿ ಸ್ನೋ ಇಂದಾಗಿ ನಮಗೆ ಸಂಕ್ರಾಂತಿಗೆ ರಜೆ ಸಿಕ್ತು. ಕಾಲ್ ನೋಡಿ ಇಷ್ಟು ಒಳಗಡೆ ಹೋಗ್ತಾ ಇದೆ. ನಿನ್ನೆ ಒಂದು 40 ಸೆಂಟಿಮೀಟರ್ ಅಷ್ಟು ಮಳೆ ಆಗಿದೆ ರೇಂಜ್. ಮಳೆ ಅಂತೆ ಸ್ನೋ ಆಗಿದೆ. ಇಷ್ಟು ಮುಳುಗೋಗ್ತಾ ಇದೆ ರೇಂಜ್ದು ಕಾಲು. ಆ್ಯಂಡ್ ಒಂದು ನಿಮಿಷ ರೇಂಜ್ ವೇಟ್ ಅಲ್ಲಿ ಗೊತ್ತಾಗಲ್ಲ ಎಲ್ಲಿ. ಇಲ್ಲಿ ಸ್ಟೆಪ್ ಇದೆ, ಆ್ಯಕ್ಚುಲಿ ಇಲ್ಲಿ ಸ್ಟೆಪ್ ಇರೋದು ಕಾಣಿಸ್ತಾ ಇಲ್ಲ, ಆ ಥರ ಮುಳುಗೋಗಿದೆ. ಈವನ್ ಆಗಿದೆ, ಇದು ಈವನ್ ಇಲ್ಲ. ಇಲ್ಲಿ 2-3 ಸ್ಟೆಪ್ ಇದೆ, ಬಟ್ ಕಾಣಿಸ್ತಾ ಇಲ್ಲ ಅದು. ಸೊ ಹಾಗಾಗಿ ಸ್ನೋ ಅಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿರ್ಬೇಕು. ಒಂದು ನಿಮಿಷ ಇರೋ. ಅಲ್ಲಿ ಕಾರಲ್ಲೂ ನೋಡಿ ಎಷ್ಟು ಕೂತಿದೆ ಅಂತ. ಅವರು ಹೋಗ್ಬೇಕಾದ್ರೆ ಚಂದ ಅದನ್ನು ಕ್ಲೀನ್ ಮಾಡಿ ತೆಗೆದು ಹೋಗ್ಬೇಕು. ಅದೊಂದು ದೊಡ್ಡ ಕೆಲಸ ಇಲ್ಲಿ. ಆ್ಯಂಡ್ ಏನು ಮೇನ್ ರೋಡ್ ಇದೆ ಅದ್ರದ್ದು ಸ್ನೋ ಎಲ್ಲ ಕ್ಲೀನ್ ಮಾಡ್ತಾರೆ ಬೇಗ. ಆ್ಯಂಡ್ ಈ ಥರ ಒಳಗಡೆ ನಮ್ಮದು ಸೈಡ್ ರೋಡು ಎಲ್ಲ ಬಿದ್ದಿರೋದು ಸ್ವಲ್ಪ ಲೇಟ್ ಆಗುತ್ತೆ ಕ್ಲೀನ್ ಮಾಡೋಕ್ಕೆ. ಆ್ಯಂಡ್ ರೇಯಾನ್ಶು ಸ್ಕೂಲಿಗೆ ಈ ಥರ ಹೋಗ್ತಾನೆ. ಅವನು ಇವಾಗ ಜಾಕೆಟ್ ಹಾಕ್ಕೊಂಡಿದ್ದಾನೆ. ಅದರೊಳಗಡೆ 2-3 ಲೇಯರ್ ಇದೆ. ಒಂದು ಥರ್ಮಲ್, ಇನ್ನೊಂದು ಶರ್ಟು, ಅದ್ರ ಮೇಲೆ ಜಾಕೆಟು. ಆ್ಯಂಡ್ ಕೆಳಗಡೆನೂ ಅಷ್ಟೇ ಥರ್ಮಲ್ ಇದೆ, ಅದ್ರ ಮೇಲೆ ಪ್ಯಾಂಟ್, ಅದ್ರ ಮೇಲೆ ಇನ್ನೊಂದು ಸ್ನೋ ಪ್ಯಾಂಟ್ ಅಂತ. ಅದನ್ನು ಹಾಕ್ಕೊಂಡ್ರೆ ಬೆಚ್ಚಗೂ ಇರುತ್ತೆ. ಆ್ಯಂಡ್ ನಾವು ಏನು ಹಾಕ್ಕೊಂಡಿದ್ದೀವಿ ನಮ್ಮ ನಾರ್ಮಲ್ ಕ್ಲೋತ್ಸು ಅದು ಯಾವುದು ಒದ್ದೆ ಆಗೋದಿಲ್ಲ. ಹಾಗಾಗಿ ಸ್ನೋ ಪ್ಯಾಂಟು ವೆರಿ ಇಂಪಾರ್ಟೆಂಟು, ಹಾಕ್ಕೊಳ್ಳೇಬೇಕು. ಆಮೇಲೆ ನಾರ್ಮಲ್ಲು ಗ್ಲೌಸು, ಕೈ ತುಂಬ ಫ್ರೀಸ್ ಆಗುತ್ತೆ. ಸೊ ಗ್ಲೌಸ್ ಬೇಕೇ ಬೇಕು. ತಲೆಗೆ ಹ್ಯಾಟು. ಸೊ ಎಲ್ಲನೂ ಕವರ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಮುಖ ಮಾತ್ರ ಕಣ್ಣಷ್ಟೇ ಓಪನ್ ಬಿಟ್ಟು ಸ್ಕೂಲಿಗೆ ಹೋಗೋದು. ಈ ಥರ ನಮ್ಮ ಮನೆ ಮುಂದೆ ಇವಾಗ ಸ್ನೋ ಪ್ಲಾ ಹೋಗ್ತಾ ಇದೆ. ಅದು ಸ್ನೋ ಪ್ಲೌ. ಅದೇನಂತ ಹೇಳಿದ್ರೆ ಇವಾಗ ಸಣ್ಣದದು ಈ ನಾರ್ಮಲ್ ಏನು ಟ್ರಕ್ಗೆ ಮುಂದ್ಗಡೆ ಆ ಒಂದು ಸ್ನೋ ಕ್ಲೀನ್ ಮಾಡೋ ಒಂದು ಮೆಷಿನನ್ನು ಕೂರಿಸಿದ್ದಾರೆ.
ಅದು ಇವಾಗ ಈ ಸಣ್ಣ ಸಣ್ಣ ರೋಡ್ಗಳಿಗೆಲ್ಲ ಅದು ಸಾಕಾಗುತ್ತೆ. ಅದೇ ಇವಾಗ ಮೇನ್ ನಾರ್ಮಲ್ ದೊಡ್ಡ ದೊಡ್ಡ ಹೈವೇನಲ್ಲೆಲ್ಲ ದೊಡ್ಡ ಟ್ರಕ್ ಇರುತ್ತೆ. ದೊಡ್ಡ ಟ್ರಕ್ ಒಂದಲ್ಲ, ಒಂದು ಫುಲ್ ಹೈವೇನಲ್ಲಿ 4-5 ಟ್ರಕ್ಸ್ ಹೋಗ್ತಾ ಇರುತ್ತೆ ಒಟ್ಟಿಗೆನೆ. ಸ್ನೋ ಪ್ಲಾವ್ ಹೋಲ್ ಹೈವೇನ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದು ಏನು ಹೇಳ್ತಾ ಅದೇ ಸ್ನೋ ಕ್ಲೀನ್ ಮಾಡುವಂಥ ವೆಹಿಕಲ್. ಇವಾಗ ನಮ್ಮನೆ ಈ ರೋಡ್, ಇವಾಗ ನಾವು ಇಲ್ಲಿ ಇವಾಗ ನಮ್ದಿದು ಗರಾಜು. ಇಲ್ಲಿಂದ ಹೊರಗಡೆ ನಾವು ಕಾರ್ ತೆಗಿಬೇಕು ಅಂದ್ರೂ ಆಗಲ್ಲ, ಅಷ್ಟು ಕೆಲವರು ಅದಕ್ಕೆ ಹೊರಗಡೆನೇ ಕಾರ್ ಇಟ್ಟಿರ್ತಾರೆ. ಸೊ ಹೊರಗಡೆ ಕಾರ್ ಇಟ್ಟರೆ ಪ್ರಾಬ್ಲಮ್ ಏನಂದರೆ ಫುಲ್ಲು ಸ್ನೋವಲ್ಲಿ ಮುಳುಗೋಗಿರುತ್ತೆ. ಕಾರಿಂದ ಸ್ನೋ ಕ್ಲೀನ್ ಮಾಡಬೇಕು, ಇಲ್ಲ ಇದು ಏನು ಡ್ರೈವೇ ಹೆಂಗಿದ್ರು ಕ್ಲೀನ್ ಮಾಡಲೇಬೇಕು. ಸೊ ಇವಾಗ ನಾವು ಎಲ್ಲೂ ಹೋಗ್ತಿಲ್ಲ. ಸೊ ಹಾಗಾಗಿ ನಮ್ಮ ಕಾರ್ ಬೆಚ್ಚಗೆ ಒಳಗಡೆ ಇದೆ. ಇಲ್ಲಿ ಇಷ್ಟು ಸ್ನೋ ಬಿದ್ದಿದೆ ನೋಡಿ. ಕಾರ್ ತೆಗಿಬೇಕು ಅಂದರೆ ನಾವು ಈ ಸ್ನೋವನ್ನು ಕ್ಲೀನ್ ಮಾಡಲೇಬೇಕು. ಬೇರೆ ಇವಾಗ ಯಾರದೇ ಇಂಡಿಪೆಂಡೆಂಟ್ ಹೌಸಸ್ ಇರುತ್ತೆ, ಅವರ ಮನೆ ಮುಂದೆ ಅವರ ಒಂದು ಡ್ರೈವೇಯಲ್ಲಿ ಮತ್ತು ಇದರಲ್ಲಿ ಬಿದ್ದಿರೋವಂಥ ಸ್ನೋವನ್ನು ಅವರೇ ಕ್ಲೀನ್ ಮಾಡಬೇಕು. ನಮ್ಗೆ ಅದೊಂದು ದೊಡ್ಡ ಕಷ್ಟ ಇಲ್ಲಿ ವಿಂಟರಲ್ಲಿ. ಒಂದು ಬಿದ್ದಿರೋವಂಥ ಸ್ನೋವನ್ನು ಕ್ಲೀನ್ ಮಾಡೋದು, ಅದು ಈ ಚಳಿಯಲ್ಲಿ ಆಚೆ ಬಂದು ಸ್ನೋ ಕ್ಲೀನ್ ಮಾಡೋದು ತುಂಬ ದೊಡ್ಡ ಕಷ್ಟ ಅದು. ಬಟ್ ಮಾಡಲೇಬೇಕು. ಸ್ನೋ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಎಲ್ಲಾದರೂ ಹೊರಡಬೇಕಂದ್ರೆ ಚಳಿಯಲ್ಲಿ ಹೊರಡೋದೊಂದು ಕಷ್ಟ ಆದರೆ ಸ್ನೋ ಬಿದ್ದಿರೋ ಸ್ನೋ ಕಾರ್ ಮೇಲೆ ಅದು ಇನ್ನೂ ದೊಡ್ಡ ಕಷ್ಟ. ಅದು ನಮ್ಮ ಗುಲಾಬಿ ಗಿಡ. ಇವಾಗ ವಿಂಟರಲ್ಲಿ ಪಾಪ ಒಣಗೋಗಿ ಅದ್ರ ಮೇಲೊಂದು ರಾಶಿ ಸ್ನೋ ಬಿದ್ದಿದೆ. ಅದೇ ಇನ್ನೊಂದು ಸ್ವಲ್ಪ ಸಮ್ಮರ್ ಬಂದಿದ ತಕ್ಷಣ ಚೆಂದ ಚಿಗುರುತ್ತೆ, ಅದರಲ್ಲಿ ಒಂದು ರಾಶಿ ಗುಲಾಬಿನೂ ಆಗುತ್ತೆ. ಆ್ಯಂಡ್ ನಮ್ಮ ಸ್ನೋ ಪ್ಲಾವ್ ಮಾಡುವಂಥ ಟ್ರಕ್ ಈಸ್ ಕೆಲಸ ಮಾಡ್ತಾ ಇದ್ದಾರೆ ಚಳಿಯಲ್ಲೂ ಪಾಪ. ಇವತ್ತು ಸಿವಿಯರ್ ವೆದರ್, ರೇಯಾನ್ಶಿಗೆ ಸ್ಕೂಲಿಗೆ ರಜೆ. ಬಟ್ ಬೇರೆ ದಿನ ಈ ಥರ ಎಷ್ಟೇ ಸ್ನೋ ಬಿದ್ರೂ ವೆದರ್ ಓಕೆ ಇದೆ ಅಂದರೆ ಹೀಗೆ ಹೋಗ್ತಾರೆ ಇವರು ಸ್ಕೂಲಿಗೆ ಆರಾಮಾಗಿ. ಅವನೇ ಹೇಳ್ತಾನೆ, ಏನು ಎಷ್ಟು ಚಳಿ ಇದ್ರು ರೇಯಾನ್ಶ್ ಹೇಳ್ತಾನೆ ಚಳಿನೇ ಇಲ್ಲ ಅಂತಲ್ಲ ರೇಯಾನ್ಶ್? ಇಲ್ಲಿ ನೋಡಿ ಏನು ಹೇಳ್ತಾ ಹೇಳು. ಚಳಿನೇ ಇರಲ್ಲ. ಪಾಪ ಈ ಮರನೂ ಎಷ್ಟು ಚಳಿಯಲ್ಲಿ ಮುಳುಗೋಗಿದೆ. ಇಲ್ಲಿ ನೋಡಿ ಗುಡ್ಡೆ, ಸ್ನೋವಿನ ಗುಡ್ಡೆ. ಏನು ರೇಯಾನ್ಶ್? ಸ್ನೋವಿನ ಗುಡ್ಡೆ, ಸ್ನೋ ಹಿಲ್. ಸ್ನೋ ಹಿಲ್ಲ. ಓಕೆ, ಇಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ಫುಲ್ ಆಗಿದೆ, ಆಚೆಯಿಂದ ಹೋಗ್ಬೇಕು. ಇದು ಮೇನ್ ರೋಡಿನ ಅವಸ್ಥೆ. ವೆಹಿಕಲ್ಸ್ ಹೋಗ್ತಾ ಇದೆ. ಸ್ನೋ ಇದೆ, ಬಟ್ ಮೇನ್ ಏನು ತುಂಬ ಬಿದ್ದಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿರ್ತಾರೆ. ಆ್ಯಂಡ್ ನೋಡೋಕ್ಕೆ ಇದೆಲ್ಲ ಸಾಫ್ಟ್ ಸ್ನೋ ಅಂತ ಅನಿಸುತ್ತೆ. ಬಟ್ ನೀವು ಒಂದ್ಸರಿ ಅದನ್ನು ಕ್ಲೀನ್ ಮಾಡೋಕ್ಕೆ ನಿಂತರೆ ಡ್ರೈವೇಯಲ್ಲಿ ಬಿದ್ದಿರೋದನ್ನು, ಆವಾಗನೇ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಹಾರ್ಟ್ ಬೀಟ್ ಫುಲ್ ಜಾಸ್ತಿಯಾಗಿ ಟಯರ್ಡ್ ಆಗಿಬಿಡುತ್ತೆ. ಸೊ ಇವಾಗ ಸ್ವಲ್ಪ ಜನ ನಡ್ಕೊಂಡು ಹೋಗಿನೇ ಇಲ್ಲೊಂದು ರೂಟ್ ಥರ ಆಗಿದೆ. ಸೊ ಆ ಅಂದಾಜಲ್ಲೇ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಇಲ್ಲಿ ಫುಟ್ಪಾತ್ ಇದೆ. ಎಷ್ಟೊಂದು ರಾಶಿ ಬಿದ್ದಿದೆ ಅಂತ. ಅಯ್ಯಪ್ಪ, ಮೊನ್ನೆ ಸ್ಟಾರ್ಟಿಂಗ್ ಒಂದು ಡಿಸೆಂಬರ್ ಎಂಡ್ಗೂ ಇದೇ ಥರ ಒಂದು ಸ್ನೋ ಆಗಿತ್ತು. ಅದು ಕಂಪ್ಲೀಟ್ ಕ್ಲಿಯರ್ ಆಗಿ ಎಲ್ಲ ಒಣಗಿ ಅಂತೆ ಎಲ್ಲ ಮೆಲ್ಟ್ ಆಗಿ ಚೆನ್ನಾಗಿ ರೋಡೆಲ್ಲ ಕಾಣ್ತಾ ಇತ್ತು. ಫುಲ್ ಕ್ಲಿಯರ್ ಆಗಿಬಿಟ್ಟಿತ್ತು ಸ್ನೋ ಬಿದ್ದಿದ್ದೆಲ್ಲ. ಇವಾಗ ಮತ್ತೆ ಅಷ್ಟೇ ರಾಶಿ ಬಿದ್ದಿದೆ. ಕೈಯಲ್ಲಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಅಂದಾಗ ಈ ಥರ ಮೆಷಿನ್, ಸ್ನೋ ಕ್ಲೀನ್ ಮಾಡೋ ಮೆಷಿನ್ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ ಕ್ಲೀನ್ ಮಾಡೋದು. ಆ್ಯಂಡ್ ಇವಾಗ ಟೆಂಪರೇಚರ್ ಎಷ್ಟಿದೆ -12. ಬಟ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಎಷ್ಟಿದೆ ಅಂತ. ಸೊ -13 ಇದೆ. ಬಟ್ ಇಲ್ಲಿ ಇನ್ನೊಂದು ಫೀಲ್ಸ್ ಲೈಕ್ ಅಂತ ಇರುತ್ತೆ. ಅಂದರೆ -13 ಇದ್ರೂ ಫೀಲ್ ನಮಗೆ -21
-21 ಥರ ಫೀಲ್ ಆಗುತ್ತೆ ನಿಮಗೆ ಅಂತ. ಸೊ ಇವಾಗ ನಾವು ವೆದರ್ ಆ್ಯಪ್ ನೋಡಿದ್ರೆ -12 ಅಂತ ತೋರಿಸ್ತಾ ಇರುತ್ತೆ, ಬಟ್ ಫೀಲ್ಸ್ ಲೈಕ್ ಅಂತ ಇರುತ್ತೆ ಕೆಳಗಡೆ, ಅಲ್ಲಿ -21 ಅಂತ ಇರುತ್ತೆ. ಸೊ -21 ಅಲ್ಲಿ ಇವಾಗ ನಾವು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಎಸ್. ಸೊ ರೇಯನ್ಸ್ಗೆ ಆ್ಯಕ್ಚುಲಿ ಹೇಳ್ಬೋದು, ದೊಡ್ಡವನಾದ್ಮೇಲೆ ಅವನಿಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಆ ಮಕ್ಕಳಿಗೆ ಹೇಳ್ಬೋದು, ನಾನು ಚಿಕ್ಕವನಿರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಿದ್ದೆ ಗೊತ್ತಾ, -21 ಡಿಗ್ರಿಯಲ್ಲೆಲ್ಲ ನಾನು ಸ್ಕೂಲಿಗೆ ಹೋಗಿದ್ದೀನಿ ಅಂತ ಹೇಳ್ಬೋದು. ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ನಾವು ಚಿಕ್ಕವರಿರ್ಬೇಕಾದ್ರೆ ಹೇಳ್ತಾ ಇದ್ರು, ನಾವೆಲ್ಲ ಎಷ್ಟು ಕಷ್ಟಪಟ್ಟು ಸ್ಕೂಲ್ಗೆ ಹೋಗಿದ್ದೀವಿ, ಎಷ್ಟೆಷ್ಟೋ ದೂರ ಇರ್ತಾ ಇತ್ತು ಸ್ಕೂಲು, ಕಷ್ಟಪಟ್ಟೆಲ್ಲ ಹೋಗಿದ್ದೀವಿ ಅಂತೆಲ್ಲ ಸ್ಟೋರಿಗಳು ನಾವು ಸುಮಾರು ಕೇಳಿದ್ದೀವಿ. ಸೊ ಅದೇ ಥರ ಇವಾಗ ರೇಯನ್ಸ್ಗೂ ಹೇಳ್ಬೋದು ಅಲ್ಲ ರೇಂಜ್? ಯಾ. ಇಷ್ಟು ಚಳಿಯಲ್ಲಿ ಇಷ್ಟು ಸ್ನೋ ಬಿದ್ದಿದ್ದಾಗ -21 ಅಲ್ಲಿ ನಾನು ಸ್ಕೂಲ್ಗೆ ಹೋಗಿದ್ದೀನಿ ಅಂತ ಅವನ ಮಕ್ಳಿಗೆ ಹೇಳ್ಬೋದು. ಅವನ ಮಕ್ಳು ಎಲ್ಲಾದರೂ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿದರೆ ಈ ಎಕ್ಸಾಂಪಲ್ ಕೊಡ್ಬೋದು ನೀನು, ಓಕೆನಾ? ಯಾ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ, ನಾನು ಮೊನ್ನೆ ಸ್ನೋ ಬ್ಲಾಗ್ ಮಾಡಲ ಅಂತ ಹೇಳಿದಾಗ, ಮಾಡಿ ಅಲ್ಲಿ ಸ್ಕೂಲ್ಗೆಲ್ಲ ಹೇಗೆ ಹೋಗ್ತಾರೆ ಮಕ್ಕಳು ಅಂತೆಲ್ಲ ತೋರಿಸಿ ಅಂತ. ಹೀಗೇ ಹೋಗ್ತಾರೆ ಸ್ಕೂಲಿಗೆ, ಆರಾಮಾಗಿ ಹೋಗ್ತಾರೆ, ಏನೂ ತೊಂದರೆ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಮಕ್ಳು ಹೆಂಗೆ ಅಂದರೆ ಅವ್ರು ಎಂಜಾಯ್ ಮಾಡ್ತಾರೆ, ಇದನ್ನು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಈ ಒಂದು ಇದಕ್ಕೆ. ಸೊ ಇದೊಂಥರ ಎಕ್ಸ್ಪೆಕ್ಟೆಡ್, ಓಕೆ ಸ್ನೋ ಬಿದ್ದಿದೆ, ಇಷ್ಟು ರಾಶಿ ಇದೆ, ಸೊ ಇಷ್ಟು ಚಳಿ ಇದೆ ಅಂತ ಒಂದು ಎಕ್ಸ್ಪೆಕ್ಟೆಡ್ ಆಗ್ಬಿಟ್ಟು ಇರುತ್ತೆ ಅದು. ಸೊ ಹಾಗಾಗಿ ಹೋಗಬೇಕು ಅಂತ ಆರಾಮಾಗಿ ಹೋಗ್ತಾರೆ, ಅವ್ರಿಗೆ ಏನೂ ತೊಂದರೆ ಇಲ್ಲ. ನಾವೇ ಆ್ಯಕ್ಚುಲಿ ದೊಡ್ಡವರು ಅಯ್ಯೋ ಚಳಿ ಅಂತಿರ್ತೀವಿ, ಬಟ್ ಅವನು ಆರಾಮಾಗಿ ಸ್ಕೂಲಿಗೆ ಹೋಗ್ತಾನೆ. ಆ್ಯಂಡ್ ಇಷ್ಟೇ ಸ್ನೋ ಬಿದ್ದಿದ್ರು ಆಚೆ ಕಡೆ ಬಿಡ್ತಾರೆ, ಆಟ ಆಡ್ತಾರೆ, ಸ್ನೋ ಅಲ್ಲೂ ಆಟ ಆಡ್ತಾರೆ. ಅವ್ರದ್ದು ಏನು ರಿಸಸ್ ಟೈಮ್ ಇರುತ್ತೆ ಅದನ್ನು ಅವರು ಕಂಪ್ಲೀಟ್ ಯೂಟಿಲೈಸ್ ಮಾಡ್ಕೊತಾರೆ ಆಚೆ ಹೋಗಿನೂ. ಅಲ್ಲ ರೇಂಜ್? ಇಷ್ಟು ಚಳಿ ಇದ್ರೂ ಸ್ಕೂಲಲ್ಲಿ ಆಚೆ ಬಿಡ್ತಾರಲ್ಲ ನಿಮಗೆ? ಆಟ ಆಡ್ತಿರಲ್ಲ ನೀವು? ಓನ್ಲಿ ರೈನಿಂಗ್, ತುಂಬ ಮಳೆ ಬರ್ತಾ ಇದೆ ಅಂದರೆ ಅವ್ರು ಆಚೆ ಬಿಡಲ್ಲ, ಎಷ್ಟೇ ಸ್ನೋ ಬೀಳ್ತಾ ಇದ್ರು ಆಚೆ ಬಿಡ್ತಾರೆ. -21 ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ. +21 ಅಲ್ಲೇ ನಮ್ಗೆ ಆಲ್ಮೋಸ್ಟ್ ಚಳಿ ಆಗುತ್ತೆ. ಇನ್ನು ಇಮ್ಯಾಜಿನ್ -21 ಅಲ್ಲಿ ಯಾವ ಥರ ಆಗ್ತಾ ಇರ್ಬೋದು ಅಂತ. ಯೂಶಲಿ ಹೆಂಗಾಗುತ್ತೆ ಅಂದರೆ ಕೈಯೆಲ್ಲ ಫ್ರೀಸ್ ಆಗಿ, ನಾವು ಕರೆಕ್ಟಾಗಿ ಇವಾಗ ಗ್ಲೌಸ್ ಎಲ್ಲ ಹಾಕ್ಕೊಂಡಿಲ್ಲ ಅಂದರೆ, ಎಷ್ಟೇ ಹಾಕ್ಕೊಂಡ್ರು ಈ ಟೆಂಪ್ರೇಚರ್ಗೆ ಎಸ್ಪೆಷಲಿ ಫ್ರೀಸ್ ಆಗಿಬಿಟ್ಟು ಕೈ ನೋವಾಗಕ್ಕೆ ಶುರುವಾಗುತ್ತೆ. ಕೈ ಫುಲ್ಲು ರೆಡ್ ಆಗಿ ನೋವಾಗುತ್ತೆ, ತಡ್ಕೊಳಕ್ಕಾಗಲ್ಲ, ಅಷ್ಟು ನೋವಾಗುತ್ತೆ. ನಾವು ಕರೆಕ್ಟಾಗಿ ಗ್ಲೌಸ್ ಹಾಕ್ಕೊಂಡಿಲ್ಲ ಅಂದರೆ, ಸ್ನೋ ಶೂ ಅಂತಲೇ ಬರುತ್ತೆ, ಸ್ನೋ ಬೂಟ್ಸ್ ಅಂತಲೇ ಬರುತ್ತೆ, ಅದನ್ನೇ ಹಾಕೋಬೇಕು. ಇಲ್ಲಾಂದರೆ ಇಲ್ಲದ್ರಲ್ಲೆಲ್ಲ ವಾಕ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಅದೊಂದು ನೀ ಎಲ್ಲ ಅಂದ್ರೂ ಒಂದು ಆ್ಯಂಕಲಿನ ಒಂದು ಸ್ವಲ್ಪ ಮೇಲ್ಗಡೆ ಇರೋವಂಥ ಶೂಸ್ ಬರುತ್ತೆ, ಆ ಥರದ್ದೇ ಹಾಕೋಬೇಕು. ಇಲ್ಲ ಅಂದರೆ ಎಲ್ಲ ಶೂ ಒಳಗಡೆ ಹೋಗುತ್ತೆ ಸ್ನೋ ಆಬ್ವಿಯಸ್ಲಿ. ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಈ ಒಂದು ಸ್ನೋ ಅಲ್ಲಿ ಸರ್ವೈವ್ ಆಗೋದು. ನಾವು ಸ್ಟಾರ್ಟಿಂಗ್ ಬಂದಾಗ ಅನ್ಕೋತಾ ಇದ್ವಿ, ಫಸ್ಟು ಸ್ನೋ ನೋಡಿದಾಗ, ಅಯ್ಯೋ ದೇವರೇ ಹೇಗಪ್ಪ ಈ ಸ್ನೋ ಅಲ್ಲಿ ಹೇಗಪ್ಪ ಇರೋದು, ಒಂದು 6 ತಿಂಗಳು ಅಟ್ಲೀಸ್ಟ್ ಒಂದು ಹೆವಿ ಸ್ನೋ ಒಂದು 4 ತಿಂಗಳಾದರೂ ಇರುತ್ತೆ ಅಂದ್ಕೋತಾ ಇದ್ವಿ, ಈ ಹೆವಿ ಸ್ನೋ ಅಲ್ಲಿ ಹೇಗಿರೋದು ಈ ಕಂಟ್ರಿಯಲ್ಲಿ ಅಂತ. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಮೈಂಡ್ ಆಟೋಮ್ಯಾಟಿಕ್ಕಾಗಿ ಪ್ರಿಪೇರ್ ಆಗೋಕ್ಕೆ ಶುರು ಆಗುತ್ತೆ. ಡಿಸೆಂಬರ್ ಹತ್ರ ಬರ್ತಿದ್ದಂಗೆ ಓಕೆ ಇನ್ನೂ ವಿಂಟರ್, ಇನ್ನೇನಿದ್ರು ಚಳಿ, ಇನ್ನೇನಿದ್ರು ಸ್ನೋ ಅಂತ ನಮ್ಮ ಮೈಂಡ್ ಆಟೋಮ್ಯಾಟಿಕ್ಕಾಗಿ ಪ್ರಿಪೇರ್ ಆಗಿಬಿಡುತ್ತೆ. ಸೊ ಇವಾಗ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ, ಸ್ನೋನ ಇದ್ದಿದ್ದೆ ಬರುತ್ತೆ ಹೋಗುತ್ತೆ ಅಂತ. ಸೊ ಅದೊಂಥರ ಮೈಂಡ್ ಸೆಟ್ ಪ್ರಿಪೇರ್ ಆಗಿಬಿಟ್ಟಿದೆ. ನೀವೆಲ್ಲ ಕೇಳ್ತಾ ಇರ್ತೀರ ಹೇಗಿರ್ತೀರ ಈ ಚಳಿಯಲ್ಲಿ, ನಮಗೆ ಇಲ್ಲಿ ಬೆಂಗಳೂರಲ್ಲೇ ಒಂಚೂರು ಚಳಿ ಆದರೆ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಅದೆಲ್ಲ ಅಡ್ಜಸ್ಟ್ ಆದಂಗೆ ಇವಾಗಲೂ ಬೀಳ್ತಾನೇ ಇದೆ ಸ್ನೋ. ಆ್ಯಂಡ್ ಮಳೆ ಬೀಳೋ ಸೌಂಡ್ ಆದರೂ ಕೇಳಿಸುತ್ತೆ, ಜೋರಾಗಿ ಮಳೆ ಬೀಳ್ತಾ ಇರೋದು. ನೈಟೆಲ್ಲ ಮಳೆ ಬೀಳ್ತಾ ಇದ್ದರೆ ನಂಗೆ ಮಾತಾಡೋಕೆ ಆಗ್ತಾಯಿಲ್ಲ, ಇಲ್ಲಿ ಫ್ರೀಸ್ ಆಗಿಬಿಟ್ಟಿದೆ. ಸೊ ಸರಿಯಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅದು ನಾನು ಹೇಳ್ತಾ ಇರೋದು ನಿಮಗೆ ಎಷ್ಟು ಇಫೆಕ್ಟ್ ಆಗ್ತಾಯಿದೆ ಅಂತ. ನನಗೆ ಕರೆಕ್ಟಾಗಿ ನಂದು ಇಲ್ಲಿ ಇವಾಗ ಬಾಯಿ ಮೂವ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ಅಷ್ಟು ಫ್ರೀಸ್ ಆಗಿದೆ. ಒಂದು ರೌಂಡ್ ಹೋಗಿ ಬಂದೆ ಸೊ ಈ ಟೆಂಪ್ರೇಚರಲ್ಲಿ. ಸೊ ಒಂದು 5-10 ಮಿನಿಟ್ಸ್ಗೆ ಯಾವ ಥರ ಆಯಿತು ಅಂತ. ಸೊ ನೈಟೆಲ್ಲ ಮಳೆ ಬೀಳ್ತಾ ಇದ್ರೆ ಚೆನ್ನಾಗಾಗುತ್ತೆ, ಕೇಳ್ತಾ ಇರುತ್ತೆ ಕಿವಿಗೆ. ಬಟ್ ಈ ಸ್ನೋ ಹೆಂಗೆ ಅಂದರೆ ಗೊತ್ತೇ ಆಗೋದಿಲ್ಲ, ಸ್ನೋ ಬರ್ತಾ ಇದೆ, ಇಷ್ಟು ಜೋರು ಬರ್ತಾ ಇದೆ ಅಂತ. ನಾವು ಡೋರ್ ಓಪನ್ ಮಾಡಿ ನೋಡಿದ್ರೇ ಗೊತ್ತಾಗೋದು ಸ್ನೋ ಬೀಳ್ತಾ ಇದೆ ಅಂತ. ಇಲ್ಲಾಂದರೆ ಬೆಳಗ್ಗೆ ನೋಡಬೇಕಾದ್ರೇ ಗೊತ್ತಾಗೋದು ಇಷ್ಟೊಂದು ಸ್ನೋ ಬಿದ್ದಿದೆಯಾ ಅಂತ. ಸೊ ಸ್ನೋ ಬೀಳ್ಬೇಕಾದ್ರೆ ಸೊ ಇದು ನಮ್ಮ ಕೆನಡಾದ ಸ್ನೋವಿನ ಕತೆ, ವಿಂಟರಲ್ಲಿ ಚಳಿಗಾಲದಲ್ಲಿ ಆಗೋ ಒಂದು ಸ್ನೋಫಾಲ್ನ ಕತೆ. ಇಷ್ಟು ಸಿವಿಯರ್ ವೆದರ್ ಇಲ್ಲಿ. ಇದು ನಮ್ಮ ಒಂಟಾರಿಯೋ ಪ್ರೋವಿನ್ಸ್ ಅಂದರೆ ಇದು ನಾವಿರೋ ಸ್ಟೇಟಲ್ಲಿ. ಇನ್ನು ಬೇರೆ ಕೆಲವೊಂದು ಸ್ಟೇಟಲ್ಲಿ ಇದಕ್ಕಿನ್ನ ಸಿವಿಯರ್ ಆಗುತ್ತೆ.
ಸೊ ಒಂದೊಂದು ಕಡೆ ಒಂದೊಂದು ಥರ. ಟೋಟಲಿ ಕೆನಡಾ ವಿಂಟರ್ ಈ ಥರ ಇರುತ್ತೆ. ನೀವು ಯಾರಾದರೂ ಕೆನಡಾಗೆ ಬರ್ತಾ ಇದ್ದೀರಾ ಅಂತ ಇದ್ದರೆ ಐ ಆಮ್ ಶ್ಯೂರ್ ನಿಮ್ಗೆ ಈ ಒಂದು ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ ಇಲ್ಲಿ ವಿಂಟರ್ ಹೇಗಿರುತ್ತೆ ಅಂತ. ಬಟ್ ನೀರಿಗೆ ಇಳಿದ ಮೇಲೆ ಒಂದು ಈಜಬೇಕು ಇಲ್ಲ ಮುಳುಗಬೇಕು. ಈಜದ್ದು ಕಲಿತ್ರೆ ತುಂಬ ಒಳ್ಳೆಯದು.